ಉಡುಪಿ ನಗರಸಭೆಯ ಹತ್ತಿರದಲ್ಲಿ ಇರುವ ಅಂಬಲ್ಪಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಿದಿಯೂರು ಗರಡಿ ರಸ್ತೆ, ಸಂಕೇಶ ರಸ್ತೆ, ಕಿದಿಯೂರು ಪಡುಕೆರೆ, ದಡ್ಡಿ ರಸ್ತೆಯಲ್ಲಿರುವ ನೂರಾರು ಮನೆಗಳಲ್ಲಿ ನೀರಿನ ಸಮಸ್ಯೆ ಉಲ್ಬಣಗೊಂಡಿದೆ. ಉಪ್ಪಿನಾಂಶದಿಂದಾಗಿ ಬಾವಿಯಲ್ಲಿ ನೀರಿದ್ರೂ ಬಳಸಲು ಯೋಗ್ಯವಿಲ್ಲ. ಗ್ರಾಮಾಂತರ ಪ್ರದೇಶವಾಗಿದ್ದರೂ ವಾರಕ್ಕೆ ₹1,200 ಹಣ ಪಾವತಿಸಿ ನೀರು ಪಡೆಯಬೇಕಾದ ಸ್ಥಿತಿ ನಿರ್ಮಾಣ ಆಗಿದೆ. ಇಡೀ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನೀರಿನ ಸಮಸ್ಯೆ ಉಲ್ಬಣಗೊಂಡಿದ್ದು ಜನ ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಈವರೆಗೆ ಉಡುಪಿ ನಗರಸಭೆ ಹಾಗೂ ಸುತ್ತಮುತ್ತಲಿನ ಗ್ರಾಮ ಪಂಚಾಯತ್ಗಳಿಗೆ ಬಜೆ ಡ್ಯಾಂನಿಂದಲೂ ನೀರನ್ನು ಪೂರೈಸಲಾಗ್ತಾ ಇತ್ತು. ಆದರೆ ಈ ಬಾರಿ ಮಳೆ ಇಲ್ಲದೆ ಬಜೆಯಲ್ಲೂ ನೀರಿನ ಕೊರತೆ ಎದುರಾಗಿರುವುದರಿಂದ ಕೆಲವು ತಿಂಗಳ ಹಿಂದೆಯೇ ನಗರಸಭೆಯು ಸುತ್ತಮುತ್ತಲ ಗ್ರಾಮ ಪಂಚಾಯತ್ಗಳಿಗೆ ಪೂರೈಸಲಾಗ್ತಾ ಇದ್ದ ನೀರನ್ನು ಸ್ಥಗಿತಗೊಳಿಸಿತು. ಆನಂತರ ಅಂಬಲಪಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಸಮಸ್ಯೆ ಉಂಟು, ಆದರೆ ಮುನ್ಸಿಪಾಲಿಟಿ ನೀರು ಒಮ್ಮೆಲೆ ಬಂದ್ ಮಾಡಿದ್ರಿಂದ ನಮಗೆ ತುಂಬ ಸಮಸ್ಯೆ ಆಯಿತು. ಆದರೂ ಕೂಡ ಟ್ಯಾಂಕರಲ್ಲಿ ನಾವು ಸಪ್ಲೈ ಮಾಡ್ತಿದ್ದೇವೆ, ಒಂದು ಮನೆಗೆ 300 ಲೀಟ್ರ್ ಅಂತ. ಮತ್ತು ಹೆಚ್ಚಿನ ನೀರು ಕೊಡಲಿಕ್ಕೆ ಈಗಿನ ಪರಿಸ್ಥಿತಿ ಮಳೆ ಇಲ್ಲ, ಎಲ್ಲರಿಗೂ ಗೊತ್ತುಂಟು ವಿಷಯ. ನಾವು ಎಂತ ಮಾಡುವಾಗಿಲ್ಲ, ಆದರೂ ನಾವು ಪ್ರಯತ್ನ ಮಾಡ್ತಿದ್ದೇವೆ. ನೀರು ಕೂಡ ಲೋಕಲಲ್ಲಿ ಎಲ್ಲಿ ಬಾವಿಯಲ್ಲಿ ಕೂಡ ನೀರಿಲ್ಲ, ಎಲ್ಲ ಸಂಪಿಗೆ ನಗರ ತೊಟ್ಟಮಲ್ಲಿ ತಂದು ಟ್ಯಾಂಕರಲ್ಲಿ ಕೊಡ್ತಾ ಇದ್ದೇವೆ. ಇನ್ನು ಕೂಡ ಟ್ಯಾಂಕರ್ ಸ್ವಲ್ಪ ಜಾಸ್ತಿ ಮಾಡುವ, ನಿನ್ನೆ ಮೀಟಿಂಗಲ್ಲಿ ಟ್ಯಾಂಕರ್ ಜಾಸ್ತಿ ಮಾಡ್ತೀವಿ ನಾವು, ಎಲ್ಲ ಡಿಸೈಡ್ ಆಗಿದೆ.